ಮಂಗಳೂರಿನ ಪಡೀಲ್ ಕೊಡಕಲ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶುಭಾರಂಭಗೊಂಡಿತು. ನೂತನ ಆಸ್ಪತ್ರೆಯನ್ನು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್, ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಬಶೀರ್ ವಿಕೆ ಮಾತನಾಡಿ, ನಮ್ಮ ಈ ಆಸ್ಪತ್ರೆಯಲ್ಲಿ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ತುರ್ತು ಪರಿಹಾರ ಒದಗಿಸಲು ನುರಿತ ವೈದ್ಯಕೀಯ ತಜ್ಞರಿದ್ದಾರೆ. 130 ಬೆಡ್ ವ್ಯವಸ್ಥೆಯನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆಯ ಸೇವೆಗಳು ಲಭ್ಯ ಇದೆ ಎಂದರು. ಕಾರ್ಯಕ್ರಮದಲ್ಲಿ ಹಾಸನ ಸಂಸದ ಶ್ರೇಯಸ್ ಪಾಟೀಲ್, ಶಾಸಕರಾದ ಅಶೋಕ್ ಕುಮಾರ್ ರೈ, ಎಕೆಎಂ ಅಶ್ರಫ್, ಐವನ್ ಡಿಸೋಜಾ, ಕೇಂದ್ರದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ, ರಾಜ್ಯದ ಮಾಜಿ ಸಚಿವರಾದ ಬಿ ರಮಾನಾಥ ರೈ, ವಿನಯ್ ಕುಮಾರ್ ಸೊರಕೆ, ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷ ಅಬ್ದುಲ್ ನಾಸೀರ್ ಲಕ್ಕಿಸ್ಟಾರ್, ಮಾಜಿ ಅಧ್ಯಕ್ಷ ಎಸ್ಎಂ ರಶೀದ್ ಹಾಜಿ, ಎಸ್ಡಿಪಿಐ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಅನ್ವರ್ ಸಾದಾತ್ ಬಜತ್ತೂರು, ಡಾಕ್ಟರ್ ಯೂಸುಫ್ ಕುಂಬಳೆ, ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ, ಪ್ರೇರಣಾ ತರಬೇತುದಾರ ರಫೀಕ್ ಮಾಸ್ಟರ್, ಕಾಂಗ್ರೆಸ್ ಮುಖಂಡರಾದ ಎಂಎಸ್ ಮಹಮ್ಮದ್, ಎನ್ಎಸ್ ಕರೀಂ, ಉದ್ಯಮಿ ಅಬ್ದುಲ್ಲಾ ಮೂದುಮೂಲೆ, ಡಾಕ್ಟರ್ ನುಮಾನ್, ಡಾಕ್ಟರ್ ಶಾರುಖ್ ಅಬ್ದುಲ್ಲಾ, ನಸ್ರಿತ್ ಬಶೀರ್, ಅಬ್ದುಲ್ ಖಾದರ್ ಹಾಜಿ, ಡಾಕ್ಟರ್ ಸಂಶೀರ್, ಡಾಕ್ಟರ್ ಶಾಮಿಲ್, ಡಾಕ್ಟರ್ ನಫ್ಸೀರ್, ಡಾಕ್ಟರ್ ಮೋಹನ್ ಶಾಹೀರ್ ಹಾಜಿ, ಅರ್ಜುನ್ ಭಂಡಾರ್ಕರ್, ಆಸ್ಪತ್ರೆಯ ನಿರ್ದೇಶಕ ಮತ್ತು ಸಿಒ ಡಾಕ್ಟರ್ ಕಿರಾಶ್ ಪರ್ತಿಪಾಡಿ ಮತ್ತಿತರರು ಉಪಸ್ಥಿತರಿದ್ದರು. ಜನಪ್ರಿಯ ಆಸ್ಪತ್ರೆಯನ್ನು ಇಲ್ಲಿ ಪ್ರಾರಂಭ ಮಾಡೋದು ಒಂದು ಭಾಳ ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಮಂಗಳೂರು ಈಗಾಗಲೇ ಹೆಲ್ತ್ ಹಬ್ ಆಗಿದೆ. ಇಲ್ಲಿ ಅನೇಕ ಮೆಡಿಕಲ್ ಕಾಲೇಜುಗಳಿದ್ದರೂ ಕೂಡ ಇಲ್ಲಿ ಮತ್ತೊಂದು ಆಸ್ಪತ್ರೆಯನ್ನು ತೆಗಿತಕ್ಕಂಥ ಒಂದು ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಅವ್ರಿಗೆ ಉದ್ದೇಶ ಇದರಲ್ಲಿ ಬಹುಶಃ ಹಣ ಮಾಡಬೇಕು ಅಂತಿಲ್ಲ, ಇಲ್ಲಿ ನಾವು ಸರ್ವಿಸ್ ಕೊಡಬೇಕು, ಮಂಗಳೂರಲ್ಲಿ ನಮ್ಮ ಊರು ಅಂಥೇಳಿ ಒಂದು ಭಾಳ ಆತ್ಮೀಯತೆಯಿಂದ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಈಗಾಗಲೇ ಅವರು ಹಾಸನದಲ್ಲಿ ಇವತ್ತು ಜನಪ್ರಿಯ ಆಸ್ಪತ್ರೆ ಅಲ್ಲಿ ನಡೆಸ್ತಾ ಇದ್ದಾರೆ, ಒಳ್ಳೆಯ ರೀತಿಯಿಂದ ಜನರಿಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಅಲ್ಲಿಯೂ ಕೂಡ ಅವರಿಗಾಗಲೇ ಹೇಳಿದ್ರು, ಅಲ್ಲಿ ನರ್ಸಿಂಗ್ ಕಾಲೇಜು, ಪ್ಯಾರಾಮೆಡಿಕಲ್ ಕಾಲೇಜಸ್ ಎಲ್ಲ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಇವತ್ತು ನನಗೆ ಭಾಳ ಸಂತೋಷ ಏನಂತಂದರೆ ಅವರು ಒಂದು ಕಾನ್ಸೆಪ್ಟ್ ಹೇಳಿದರು, ಏನಂದರೆ ಟ್ರೀಟ್ಮೆಂಟ್ ಫಸ್ಟ್ ಆ್ಯಂಡ್ ಪೇಮೆಂಟ್ ನೆಕ್ಸ್ಟ್. ಅದು ಭಾಳ ಮುಖ್ಯ. ಆಸ್ಪತ್ರೆಗೆ ಬಂದಿರತಕ್ಕಂಥ ಪ್ರತಿಯೊಬ್ಬ ರೋಗಿಗೆ ನಾವು ಮೊದಲು ಚಿಕಿತ್ಸೆ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಅವ್ರಿಗೆ ನಾವು ಹಣ ಕೇಳೋದು ಅದು ಆಮೇಲೆ. ಅವರು ಖಂಡಿತವಾಗಿ ಇವತ್ತು ನೀವು ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ಕೊಟ್ಟರೆ ಯಾರೂ ಹಣ ಕೊಡದೇನೆ ಹೋಗೋದಿಲ್ಲ. ಆದರೆ ಬಂದವರಿಗೆ ಮತ್ತು ವಿಶೇಷವಾಗಿ ಬಡವರಿಗೆ, ಮಧ್ಯಮ ವರ್ಗದ ಜನರಿಗೆ ಕಾಳಜಿಯಿಂದ, ಸಹಾನುಭೂತಿಯಿಂದ ಅವರಿಗೆ ಟ್ರೀಟ್ಮೆಂಟ್ ಚಿಕಿತ್ಸೆ, ಗುಣಮಟ್ಟದ ಚಿಕಿತ್ಸೆ ಕೊಡೋದು ಭಾಳ ಮುಖ್ಯ ಆಗಿರ್ತದೆ. ಅದು ಒಂದು ಸರ್ವಿಸು. ಹಾಗಾಗಿ ಆ ಒಂದು ಸರ್ವಿಸ್ ಮೋಟೋಯಿಂದ ಈ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ ಅಂತ ಕೋರಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಹೋಗಿ 25-30 ವರ್ಷ ಆದರೂ ನಮ್ಮ ಸಮಸ್ತ ಹಾಸನದ ಜನತೆ ನನಗೆ ಕೊಟ್ಟಂತಹ ಪ್ರೋತ್ಸಾಹವನ್ನು ನೆನೆಸುತ್ತಾ ಅವರಿಗೆ ಕೃತಜ್ಞತೆಯನ್ನು ಕಲಿಸುತ್ತಾ, ಅದೇ ರೀತಿ ಮಂಗಳೂರು ಮತ್ತು ಪುತ್ತೂರಿನ ಭಾಗದಲ್ಲಿರುವಂತಹ ಜನ, ನಮ್ಮ ಸ್ಕೂಲ್ ಆಗ್ಬೋದು, ನಮ್ಮ ಕನ್ವೆನ್ಷನ್ ಹಾಲ್ ಆಗ್ಬೋದು, ಪುತ್ತೂರು, ವಿಟ್ಲ ಮತ್ತು ಮಂಗಳೂರಿನ ಭಾಗದ ಜನ ನಮ್ಗೆ ಕೊಟ್ಟಂತಹ ಪ್ರೋತ್ಸಾಹ, ಸಪೋರ್ಟನ್ನು ನಾನು ನೆನಪಿಸಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ಈ ಸಂದರ್ಭದಲ್ಲಿ ನಮ್ಮ ಒಂದು ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು ಪಡಿನಲ್ಲಿ ಪ್ರಾರಂಭವಾಗಿದೆ. ನಾನು ನಿಮ್ಮ ಎದುರುಗಡೆ ನಿಂತು ಒಂದೆರಡು ಮಾತುಗಳಲ್ಲಿ ಏನು ನನಗೊಂದು ಅವಕಾಶ ಕೊಟ್ಟಂತಹ ಸರ್ವಶಕ್ತನ ಅಲ್ಲ ಅವರಿಗೆ ಮತ್ತೊಮ್ಮೆ ನಾನು ಚಿರಋಣಿಯಾಗಿರುತ್ತೇನೆ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ
ನಮ್ಮ ಒಂದು ಆಹ್ವಾನಕ್ಕೆ ಓಗೊಟ್ಟು ಬಂದಂತಹ ನಮ್ಮ ನಿಮಗೆಲ್ಲರಿಗೂ ಗೊತ್ತು, ಅತ್ಯಂತ ಅಧಿಕ ಸಮಯ ವೈದ್ಯಕೀಯ ಸಚಿವರಾಗಿದ್ದಂತಹ ನನಗೆ ತಿಳಿದಂತೆ ಕರ್ನಾಟಕ ಸರ್ಕಾರ ಅತ್ಯಂತ ಹೆಚ್ಚಿನ ಅವಧಿಯಲ್ಲಿ ಅಂದರೆ 2 ಬಾರಿ ವೈದ್ಯಕೀಯ ಸಚಿವರಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಕೊರೋನಾ ಟೈಮಲ್ಲಿ ಏನು ಪ್ಯಾರಾಮೆಡಿಕಲ್ಗೆಲ್ಲ ಏನೇನು ಸಮಸ್ಯೆ ಆಗಿತ್ತು ಅಂಥ ಟರ್ಮಲ್ಲಿ ಅನೇಕ ರೀತಿಯ ವೈದ್ಯಕೀಯದಿಂದ ವೈದ್ಯರನ್ನು ಬೆಳೆಸಬೇಕು, ಅವರನ್ನು ವೈದ್ಯಕೀಯ ಕಾಲೇಜನ್ನು ಬೆಳೆಸಬೇಕು, ಜೊತೆಯಲ್ಲಿ ಪ್ಯಾರಾಮೆಡಿಕಲ್ ನರ್ಸಿಂಗನ್ನು ಬೆಳೆಸಬೇಕು ಅಂತ ಒಂದು ಉದ್ದೇಶದಿಂದ ಅನೇಕ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡು ಅವರಿಗೆ ಪ್ರೋತ್ಸಾಹ ಕೊಟ್ಟು ಅದು ಕೂಡ ಶಿಸ್ತಬದ್ಧವಾಗಿ ಮಾತ್ರ ನಡೆಸುವಂತೆ ಕೂಡ ಹೇಳುವಂಥ ಒಂದು ಸಚಿವರಾದ ಶ್ರೀಯುತ ಶರಣ್ ಪಾಟೀಲ್ ಅವರು ಇವತ್ತು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ವ್ಯಕ್ತಿತ್ವ ಡಾಕ್ಟರ್ಗಳು ಮಂಗಳೂರಿನಂಥ ಈ ಒಂದು ಕೇಂದ್ರ ಪ್ರದೇಶದಲ್ಲಿ ಒಂದು ಪ್ರಾರಂಭ ಮಾಡುವ ಮೂಲಕ ಅದು ಬರೇ ಒಂದು ವೈದ್ಯಕೀಯ ಕ್ಷೇತ್ರ ಮಾತ್ರ ಅಲ್ಲ, ಯಾರೆಲ್ಲ ವಿದ್ಯಾರ್ಥಿಗಳು ಆಸಕ್ತಿಯಿಂದ ನಾನು ಮುಂದಿನ ದಿನಗಳಲ್ಲಿ ಒಂದು ವೈದ್ಯನಾಗಬೇಕು ಯಶಸ್ಸು ಕನಸು ಕಾಣ್ತಾರ ಅವ್ರಿಗೆಲ್ಲರಿಗೂ ಕೂಡ ಬಸ್ಸಿನ ಆತ್ಮಚರಿತ್ರೆ ಒಂದು ದೊಡ್ಡ ಮಟ್ಟದ ದಿಕ್ಸೂಚಿ ಮತ್ತು ಮಾರ್ಗದರ್ಶನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂದೇಳಿ ಬಹುಶಃ ಅವರು ಒಂದು ಅತ್ಯುತ್ತಮವಾದ ಸ್ಟೂಡೆಂಟ್ ಆಗಿದ್ದು, ಇವತ್ತು ಬಾಲಗಂಗಾ ಸ್ವಾಮೀಜಿಯವರ ಬಹುಶಃ ಬಹುಶಃ ಅವರು MBBS ಕಲಿತು, ತದನಂತರ ಬಹುಶಃ ಫಾದಮುಲಸ್ನಲ್ಲಿ, ತದನಂತರ KMCಯಲ್ಲಿ ಬಹುಶಃ ಎಲ್ಲ ವರ್ಗ ಒಂದು ವ್ಯವಸ್ಥೆ ಪಡೆದುಕೊಂಡು ಅತ್ಯುತ್ತಮವಾದ ಹಾಸನದಲ್ಲಿ ಪ್ರಾರಂಭ ಮಾಡಿ ಅತ್ಯಂತ ಯಶಸ್ವಿ ವೈದಿಕರಾಗಿ ಅಲ್ಲಿ ತಮ್ಮ ಜನಪ್ರಿಯ ಆಸ್ಪತ್ರೆ ಉದ್ಘಾಟನೆ ಮಾಡಿತು. ಅದು ನಾನೇ ಆರೋಗ್ಯ ಸಚಿವನಾಗಿ ಅವತ್ತು ನಾನು ಉದ್ಘಾಟನೆ ಮಾಡಿದ್ದೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಇವತ್ತು ಡಾಕ್ಟರ್ ಬಶೀರ್ ಅವರು ಒಂದು ಅತ್ಯುತ್ತಮವಾದ ವೈದ್ಯರಾಗಿ ಎಲ್ಲರಿಗೊಂದು ಮಾರ್ಗದರ್ಶನ ಕೊಡುವಂಥ ಒಂದು ವ್ಯಕ್ತಿತ್ವ, ಅದ್ರ ಜೊತೆಯಲ್ಲಿ ಇಲ್ಲಿ ಸೇವೆ ಇವತ್ತು ಪ್ರಾರಂಭ ಮಾಡಿ ಕೊಡಲಿಕ್ಕೆ ಅವರಿಗೆ ಬಹುಶಃ ತಂದೆ ತಾಯರ ಮತ್ತು ಅವರೆಲ್ಲ ಗುರು ಹಿರಿಯರ ಜೊತೆಯಲ್ಲಿ ಅವರಿಗೆ ಸಹಕಾರ ಕೊಟ್ಟಂಥ ಆತಿಜುಂಜನಗಿರಿ ಸ್ವಾಮೀಜಿಯವರನ್ನು, ಅದೇ ರೀತಿ ನಮ್ಮ KMC ಆಸ್ಪತ್ರೆಯ ಮಾಲೀಕರನ್ನು ಡಾಕ್ಟರ್ಗಳನ್ನು, ಅದೇ ರೀತಿ ನಮ್ಮ ಫಾದರ್ ಕೊಡುವಂಥ ಫಾದರ್ಗಳು ಮತ್ತು ಇವತ್ತು ಇರುವಂಥ ವೈದ್ಯರುಗಳನ್ನು ಯಾರನ್ನು ಅತ್ಯಂತವಾಗಿ ಕಲಿಸಿ ಅತ್ಯುತ್ತಮ ಡಾಕ್ಟರ್ ಮಾಡಿದಾರ ಇವರೆಲ್ಲ ನಾವು ಸ್ಮರಿಸೋದು ಅತ್ಯಗತ್ಯ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಶೀರ್ ಎಂಬವರು ಇವತ್ತು ಡಾಕ್ಟರ್ ಆಗಬೇಕಾದ್ರೆ ಎಲ್ಲ ಜಾತಿ ಎಲ್ಲ ವರ್ಗದವರ ಸಹಕಾರ ಮುಖಾಂತರ ಆಗಿದ್ದಾರೆ ಅಂತೇಳಿ ನಾನು ಸರ್ವರಿಗೆ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದರೆ ನಾವೆಲ್ಲರ ವಿಶ್ವಾಸ ಪಡೆದುಕೊಂಡು ಎಲ್ಲ ಧರ್ಮದವರ ಸಹಕಾರ ಪಡೆದುಕೊಂಡು ನಾವೆಲ್ಲರಿಗೆ ಸಹಕಾರ ಕೊಟ್ಟು ಸರ್ವರಿಗೆ ಕೂಡ ಸಹಕಾರಗೊಂಡ ಮನೋಭಾವ ಬಹುಶಃ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳೋದು ಅತಿ ಅಗತ್ಯ. ಅದೇ ಅವರ ವ್ಯಕ್ತಿತ್ವ ಒಂದು ದೊಡ್ಡ ಸಂದೇಶ ಅಂತ ನಾನು ಇಡೀ ಜಿಲ್ಲೆಯ ಜನತೆಗೆ ಯುವಕರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಶಸ್ಸಿನ ಆ ಮೇಲ್ತಟ್ಟಾಗಿದ್ದುಕೊಂಡು 2ನೇ ಒಂದು ಹಂತದ ಇವತ್ತು ಯಶಸ್ವಿಯಾಗಿ ಮಂಗಳೂರಿಗೆ ಇವತ್ತು ಬಂದಿದ್ದಾರೆ. ನಾನು ಇಡೀ ಮಂಗಳೂರು ಮತ್ತು ಕರಾವಳಿ ಜನತೆಯ ಪರವಾಗಿ ಡಾಕ್ಟರ್ ಬಶೀರ್ ಅವರ ಕುಟುಂಬಸ್ಥರನ್ನು ಇಡೀ ಅವರ ವೈದ್ಯಕೀಯ ಕ್ಷೇತ್ರದಲ್ಲಿ ನಿರ್ವಹಿಸುವ ಸರ್ವ ಕೂಡ ನಾನು ಸ್ವಾಗತಿಸಿ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಅದೇ ರೀತಿ ಈ ಊರವರ ಕೂಡ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು, ಕೊಡಕಲ್ ಮತ್ತು ಈ ಪ್ರದೇಶದ ಊರವರ ಕೂಡ ಭಾಗ್ಯ ಅಂತೇಳಿ ಊರವರು ಆಲೋಚನೆ ಮಾಡಬೇಕು. ಯಾಕೆ ಒಂದು ಆಸ್ಪತ್ರೆ ಪ್ರಾರಂಭ ಮಾಡಬೇಕಾದ್ರೆ ಅಷ್ಟು ಸುಲಭ ಇಲ್ಲ, ಭಾಳ ಕಷ್ಟ ಇದೆ. ಆ ಎಲ್ಲ ಶ್ರಮವನ್ನು ಯಾರು ವಹಿಸಿಕೊಂಡು ಜಾಗ ಪರ್ಚೇಸ್ ಮಾಡೋದು, ಪರ್ಮಿಷನ್ ಮಾಡೋದು, ಅದಕ್ಕೆ ಅನುಗುಣವಾಗಿ ಪರ್ಮಿಷನ್ ತೆಗೊಳ್ಳೋದು, ಕೆಲಸ ಆರ್ಥಿಕವಾದ ಎಲ್ಲ ಖರ್ಚು ದುಡ್ಡು ಹಾಕಿ ಸಮಯ ಅಲ್ಲಿ ಇವತ್ತು ಅತ್ಯುತ್ತಮವಾದ ಒಂದು ಆಸ್ಪತ್ರೆಯನ್ನು ಈ ಒಂದು ಪ್ರದೇಶದಲ್ಲಿ ಯಾರು ನಿರ್ಮಾಣ ಮಾಡಿದ್ದಾರೆ? ಬಶೀರ್ ಮತ್ತು ಅವ್ರ ಕುಟುಂಬ ತಂಡದವರು ನಿರ್ಮಾಣ ಮಾಡಿದ್ದಾರೆ. ಅದರ ಲಾಭ ಅವರಿಗೆ ಮಾತ್ರ ಅಲ್ಲ, ಇಡೀ ಊರವರಿಗೆ ಇವತ್ತು ಲಾಭ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.